ವಿರಾಮದ ಬಳಿಕ ಕರೆಂಟ್ ಅಫೇರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ರಾಜ್ಯದ ಕೆಲವು ರಾಜಕೀಯ ಪ್ರಮುಖರು ಕೊಟ್ಟಂತ ಒಂದಷ್ಟು ತಲೆಬುಡ ಇಲ್ಲದ ವಿವಾದಾಸ್ಪದ ಹೇಳಿಕೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಇದೀಗ ರಾಜ್ಯದಲ್ಲಿ ಸರಣಿಯಾಗಿ ನಡೀತಾ ಇರುವಂತಹ ಅತ್ಯಾಚಾರಗಳ ಬಗ್ಗೆ ನಾವು ಗಮನವನ್ನು ಹರಿಸಬೇಕು. ಬಹಳ ಪ್ರಮುಖವಾಗಿ ಅಕ್ಟೋಬರ್ 14ರಂದು ಬೆಂಗಳೂರಿನ ವಿವಿ ಆವರಣದಲ್ಲಿ ಅತ್ಯಾಚಾರ ನಡೀತದೆ. ಅಕ್ಟೋಬರ್ 14ರಂದು ಮಾದನಹಳ್ಳಿಯಲ್ಲಿ 2 ಸಹೋದರಿಯರ ಮೇಲೆ ಅತ್ಯಾಚಾರ ನಡೆದಿರುವಂಥದ್ದು. ಅಕ್ಟೋಬರ್ 16ರಂದು ಅಲ್ಲಿನ ಬಯ್ಯನಹಳ್ಳಿಯಲ್ಲಿ ಒಂದು ಡಿಪ್ಲೊಮಾ ಸ್ಟೂಡೆಂಟ್ನ ಮೇಲೆ ಅತ್ಯಾಚಾರ ನಡೆಯಿತು. 18ನೇ ತಾರೀಕು ದಾಬಸ್ಪೇಟೆಯಲ್ಲಿ ಒಂದು ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ, 19ನೇ ತಾರೀಕು ಬಿಡದಿಯಲ್ಲಿ ಒಂದು ಅತ್ಯಾಚಾರ ನಡೆಯಿತು. ಇದರ ಮಧ್ಯದಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸ್ಕೂಲ್ನ ಒಂದು ಮಗುವಿನ ಮೇಲೆ ಕೂಡ ಅತ್ಯಾಚಾರ ನಡೆಯಿತು. ಆರ್ಕಿಡ್ನಲ್ಲಿ ಒಂದು ನಡೆಯಿತು. ಹೀಗೆ ಹಲವಾರು ಅತ್ಯಾಚಾರ ಪ್ರಕರಣಗಳು ನಡೆದರೂ ಕೂಡ ರಾಜ್ಯದಲ್ಲಿ ಜನರ ಮಧ್ಯೆ ಸಂಚಲನವನ್ನು ಹುಟ್ಟಿಹಾಕಿಸಿದಂಥ ಒಂದು ಪ್ರಕರಣ ಅಂದರೆ ತೀರ್ಥಹಳ್ಳಿಯ ನಂದಿತಾ ಪ್ರಕರಣ. ರಾಜ್ಯದಾದ್ಯಂತ ಇದರ ಬಗ್ಗೆ ವ್ಯಾಪಕವಾದಂತಹ ಜನಾಕ್ರೋಶ ಒಂದು ವ್ಯಕ್ತವಾಗಿರುವಂಥದ್ದು. ಇದರ ಹಿಂದೆ ರಾಜಕೀಯ ಶಕ್ತಿಗಳು ಎಷ್ಟು ಕೆಲಸವನ್ನು ಮಾಡಿದೆ ಅನ್ನೋದು ಗೊತ್ತಿಲ್ಲ. ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು. ದೀಪಕ್ ಅವರಲ್ಲಿ ಕೇಳಬೇಕು, ನಂದಿತಾ ಪ್ರಕರಣವನ್ನು ಭಾರತೀಯ ಜನತಾ ಪಾರ್ಟಿ ತನ್ನ ರಾಜಕೀಯ ಹಿತಾಸಕ್ತಿಗಾಗಿ ಬಳಸ್ತಾ ಇದೆಯಾ? ಖಂಡಿತವಾಗಿಯೂ ಅದರಲ್ಲಿ ಇಡೀ ರಾಜ್ಯದಲ್ಲಿ ಯಾವ ಡೌಟ್ ಕೂಡ ಇಲ್ಲ. ಅವರು ಬಿಜೆಪಿಯವರು ಸೆಲೆಕ್ಟಿವ್ ಆಗಿ ಪ್ರತಿಭಟನೆ ಮಾಡ್ತಾರೆ, ಸೆಲೆಕ್ಟಿವ್ ಆಗಿ ಪ್ರಕರಣವನ್ನು ಕೈಗೆತ್ತಿಕೊಳ್ತಾರೆ, ಸೆಲೆಕ್ಟಿವ್ ಆಗಿ ಅವರ ಯುವ ಮೋರ್ಚಾಗಳು ಬೀದಿಗಿಳಿತಾರೆ, ಸೆಲೆಕ್ಟಿವ್ ಆಗಿ ಅವರ ಮಹಿಳಾ ಮೋರ್ಚಾಗಳು ಒಂದು ನಿಮಿಷ ಸೆಲೆಕ್ಟಿವ್ ಪ್ರಕರಣಕ್ಕೆ ಮಾತ್ರ ಅವರು ಬೀದಿಗಿಳಿತಾರೆ. 5-6 ಸಂಘಟನೆಗಳಿವೆ, ಅವರ ಸಂಘಟನೆಗಳು ಸೆಲೆಕ್ಟಿವ್ ಪ್ರಕರಣಕ್ಕೆ ಮಾತ್ರ ಬೀದಿಗಿಳಿತಾರೆ. ಖಂಡಿತವಾಗಿ ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಅವರಿಗೆ ಬೀದಿಗಿಳುವಂತ ಅವರಿಗೆ ಒಂದು ನೈತಿಕತೆಯೂ ಇಲ್ಲ, ಉಳಿಸ್ಕೊಂಡು ಇಲ್ಲ. ನೀವು ಯಾಕೆ ಹೇಳಿಲ್ಲ? ಸೌಜನ್ಯ ಪ್ರಕರಣದಲ್ಲಿ ಕಾಂಗ್ರೆಸ್ಸಿಗರು ಯಾಕೆ ಧ್ವನಿ ಎತ್ತಲಿಲ್ಲ? ಸೌಜನ್ಯ ಪ್ರಕರಣವನ್ನು ಧ್ವನಿ ಎತ್ತಿದ್ದೆ ಕಾಂಗ್ರೆಸ್. ಅದನ್ನ ಹೈಜಾಕ್ ಮಾಡಿದ್ರು. ನಂತರ ಯಾರು ಹೈಜಾಕ್ ಮಾಡಿದ್ರು? ನಂತರ ಅವರೇ ಇವರ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಕೈ ಜೋಡಿಸಿದ್ರು. ಅದು ಕತೆ ಬೇರೆ, ಅದು ಮತ್ತೊಂದು ವಿಷಯ. ನಂದಿತಾ ಪ್ರಕರಣವನ್ನ ಸೌಜನ್ಯ ಪ್ರಕರಣವನ್ನು ಸಿಬಿಐ ವಹಿಸಿದ್ದು ಕೂಡ ಕಾಂಗ್ರೆಸ್ನವರು. ಇವರ ಹತ್ರ ಆಗ್ಲಿಲ್ಲ. ಸದಾನಂದ ಮುಖ್ಯಮಂತ್ರಿ ಆಗಿದ್ರು, ಅವರದ್ದು ಜಿಲ್ಲೆಯ ಹುಡುಗಿ ಆಗಿದ್ಲು ಅವಳು. ಇವರ ಹತ್ರ ಅಷ್ಟು ಅವರನ್ನ ಅದನ್ನ ಪ್ರಕರಣವನ್ನ ಸಿಬಿಐ ವಹಿಸುವಷ್ಟು ಧೈರ್ಯ ಕೂಡ ಇರಲಿಲ್ಲ. ಯಾಕಂದ್ರೆ ಯಾರೋ ಒಬ್ಬರ ಒಂದು ಒತ್ತಡಕ್ಕೆ ಮಣಿತಿದ್ರು. ನಾವು ಅಂತ ಕೆಲಸ ಮಾಡುವುದಿಲ್ಲ. ನಂದಿತಾ ಪ್ರಕರಣದ ಬಗ್ಗೆ ಮಾತಾಡ್ತೇವೆ. ನಂದಿತಾ ಪ್ರಕರಣವನ್ನ ಇವರು ಯಾವುದೋ ಒಂದು ಕೋಮಿನವರು ಮಾಡಿದ್ದಾರೆ, ಅದಕ್ಕೋಸ್ಕರ ಬಿಜೆಪಿಯವರು ಬೀದಿಗಿಳಿತಾರೆ. ಬಿಜೆಪಿಯವರದ್ದು MLA ಗೆಲ್ಲುವುದು ಹೀಗೆ. ಇವರಿಗೆ ಮತ್ತೆ ಯಾವ ವಿಚಾರದಲ್ಲಿ ಇಟ್ಕೊಂಡು ಇರುತ್ತೆ MLA MP ಗೆಲ್ಸ್ಲಿಕ್ಕೆ ಆಗುದಿಲ್ಲ. ಕಾರ್ಕಳದಲ್ಲಿ ಸುಚೇತಾ ಶೆಟ್ಟಿ ಅಂತಕ್ಕಂಥ ಒಂದು ಮಹಿಳೆಯ ಮರ್ಡರ್ ಆಗ್ತದೆ. ಕಾರ್ಕಳದಲ್ಲಿ ಒಬ್ರು ಶಾಸಕರಾಗ್ತಾರೆ, ಸುಚೇತಾ ಶೆಟ್ಟಿ ಅನ್ನತಕ್ಕಂಥ ಮಹಿಳೆಯ ಮರ್ಡರ್. 2 ಸಮಯದವರೆಗೆ MLA ಆದ್ರೂ ಕೂಡ ಸುಚೇತಾ ಶೆಟ್ಟಿಗೆ ನ್ಯಾಯ ಸಿಗಲಿಲ್ಲ. ಅಲ್ಲ, ಅದೇ ಪ್ರಕರಣ ಇಟ್ಕೊಂಡು ಒಬ್ರು ಶಾಸನ ಸಭೆಗೆ ಅವರ ಪ್ರವೇಶ ಮಾಡ್ತಾರೆ ಅದೇ ಪ್ರಕರಣದಲ್ಲಿ. ಈಗಲೂ ಕೂಡ ಇಂಥ ಮೊನ್ನೆ 2008 ಅಂತ ಅಲೆಯಲ್ಲೂ ಕೂಡ ಕಿಮ್ಮನೆ ರತ್ನಾಕರನ್ನು ಸೋಲಿಸಲಿಕ್ಕೆ ಆಗ್ಲಿಲ್ಲ. ಮೊನ್ನೆ ಕೂಡ ಆಗ್ಲಿಲ್ಲ, ಇನ್ನೂ ಕೂಡ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ಭಾವನೆ ಅರಗ ಜ್ಞಾನೇಂದ್ರ ಅವರಿಗೆ ಬಂದಿದೆ. ಇದನ್ನ ಈಗ ಅವರು ಇನ್ನು ಮತ್ತೆ ಯಾವ ಪ್ರಕರಣ ಇಲ್ಲ, ಕಿಮ್ಮನೆ ಅವರು ಸಜ್ಜನರ ಅಂತಕ್ಕಂಥ ವಿಷಯದಲ್ಲಿ ನೋ ಡೌಟ್. ಇನ್ನು ಅವರಿಗೆ ಇರ್ತಕ್ಕಂಥ ನಂದಿತಾ ಪ್ರಕರಣದಲ್ಲಿ ಅನ್ಯ ಕೋಮಿನವರು ಸೇರ್ಪಡೆ. ಯಾಕೆ ಸ್ವಾಮಿ ನಾವು ಅನ್ಯ ಕೋಮಿನವರು ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥದ್ದು 8600 ಓಟು ಮುಸ್ಲಿಮರದ್ದು. ಅವ್ರನ್ನ ಓಲೈಕೆ ಮಾಡ್ಕೊಂಡು ಯಾವ ರಾಜಕೀಯ ಆಗ್ಬೇಕು ನಮಗೆ? ನಮ್ಮನ್ನ 36,000 ಓಟ್ ತಗೊಂಡಿದ್ರು ಮೊನ್ನೆ ಕಿಮ್ಮನೆ ರತ್ನಾಕರ್ ಅವರು. 8,000 ಓಟ್ ಅವ್ರದ್ದು ಬಿದ್ದಿರ್ಬೋದು, ಅದರೊಟ್ಟಿಗೆ ಬೇರೆಯವ್ರದ್ದು ಓಟ್ ಹಾಕಿದ್ದಾರೆ ನಮಗೆ. ನಮ್ಮ ಆ 8,000ದಲ್ಲಿ ಇವರಿಗೆ ಓಟ್ ಹಾಕಿರ್ಬೋದು. 8,000 ಓಟಿಗೋಸ್ಕರ ನಾವು ಅಂತ ಕ್ಷುಲ್ಲಕ ರಾಜಕೀಯ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕಿಮ್ಮನೆ ರತ್ನಾಕರ್ ಎಂತ ಸಜ್ಜನ ವ್ಯಕ್ತಿ ಅಂತಕ್ಕಂಥ ವಿಚಾರವು ಇಡೀ ರಾಜ್ಯಕ್ಕೆ ಗೊತ್ತಿದೆ. ನಂದಿತಾ ಪ್ರಕರಣ ಒಬ್ಬ ಬಹಳ ದೊಡ್ಡ ಕಾಂಟ್ರಾಕ್ಟ್ದಾರ, ಗುತ್ತಿಗೆದಾರನ ಒತ್ತಡಕ್ಕೆ ಕಿಮ್ಮನೆ ಅವರು ಮಣಿದಿದ್ದಾರೆ ಅಂತ ಒಂದಷ್ಟು ಕಿಮ್ಮನೆ ಅವರು ತನ್ನ ಸ್ವಂತ ಮಗ ಏನಾದ್ರು ಪ್ರಕರಣದಲ್ಲಿ ಸಿಕ್ಕಿದ್ರು ಕೂಡ ಬಿಡಿಸುವಂತ ಜನ ಅಲ್ಲ ಅವರು. ಅಂತ ಪ್ರಾಮಾಣಿಕರು ಅವರು. ನಾನೀಗ ನಂದಿತಾ ಪ್ರಕರಣದ ಬಗ್ಗೆ ಮಾತಾಡ್ತೇನೆ. ನಂದಿತಾ ಇವರು ಎಲ್ಲ ಪ್ರಕರಣದಲ್ಲಿ ಬೀದಿಗೆ ಇಳಿಬೋದಲ್ಲ. ಮಹಿಳೆಯರಿಗೆ ಅನ್ಯಾಯ ಆಗಿದೆ, ಶೋಭಾ ಕರಂದ್ಲಾಜೆ ಅವರು ಮಾತಾಡ್ಬೋದು. ಪ್ರೇಮಲತಾ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ರಾಘವೇಶ್ವರ ಸ್ವಾಮಿ ಅವರ ಬಗ್ಗೆ. ಶೋಭಾ ಕರಂದ್ಲಾಜೆ ಬೀದಿಗೆ ಇಳಿಬೋದಲ್ಲ. ನಾವು ಅದನ್ನ ತನಿಖೆ ಮಾಡ್ತಾ ಇದ್ದೀವಿ. ನಾವು ಬೀದಿಗಿಳಿಲಿಕ್ಕೆ ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಸರ್ಕಾರ. ನಾವು ಬೀದಿಗಿಳಿದ್ರೆ ನಮ್ಮ ಸರ್ಕಾರ ವಿರುದ್ಧ ನಾವು ಬೀದಿಗಿಳುವುದು ಯಾವ ಶೋಭೆ? ಒಂದು ವಿಚಾರದ ಬಗ್ಗೆ ಸರ್ಕಾರ ವಸ್ತುಸ್ಥಿತಿಯ ಬಗ್ಗೆ ಯಾಕೆ ಶೋಭಾ ಕಾಂಗ್ರೆಸ್ನ ಇತಿಹಾಸದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ನ ಇತಿಹಾಸದಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ನೆಹರು ಅವರು ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಇಡೀ ಸಂಸತ್ತಿನಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಾಂಗ್ರೆಸ್ನ ಎಂಪಿಗಳು ಅದನ್ನು ವಿರೋಧ ಮಾಡಿದ್ರು. ಅಂದ್ರೆ ಯಾವುದೇ ವಿಚಾರದಲ್ಲಿ ಕೂಡ ಹೈಕಮಾಂಡ್ ಸುಪ್ರೀಂ ಆಗಿರ್ಲಿಲ್ಲ ಕಾಂಗ್ರೆಸ್ನಲ್ಲಿ. ಇವತ್ತು ಯಾಕೆ ಆಗ್ತಾ ಇದೆ? ಇಲ್ಲಿ ನೋಡಿ, ಸರ್ಕಾರದ ಉದ್ದೇಶಕ್ಕೂ ಪಕ್ಷದ ಉದ್ದೇಶ ಒಂದೇ ಆಗಿರಬೇಕು ಅನ್ನುವಂತ ಯಾವ ನಿಯಮನೂ ಇಲ್ಲ.
ಈ ನಂದಿತಾ ಪ್ರಕರಣ ಪ್ರೇಮಲತಾಳಿಗೆ ಅನ್ಯಾಯವಾಗಿದೆ ಅಂದ್ರೆ ಪಕ್ಷ ನಿಜವಾಗಿ ಕೂಡ ಬೀದಿಗೆ ಇಳಿಬೇಕಿತ್ತು ಸರ್ಕಾರದ ವಿರುದ್ಧವಾಗಿ. ನಂದಿತಾ ಪ್ರಕರಣವನ್ನ ಮಾತಾಡ್ತಾ ಇದ್ವಿ ನಾವು. ನಂದಿತಾ ಪ್ರಕರಣವನ್ನ ಯಾವುದೋ ಅನ್ಯ ಕೋಮಿನವರು ಮಾಡಿದ್ರು ಅಂತಕ್ಕಂಥ ವಿಚಾರದಲ್ಲಿ ಇವ್ರದ್ದು ಎಲಿಗೇಷನ್. ನಂದಿತಾಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಇವ್ರ ಎಲಿಗೇಷನ್ ಅಲ್ಲ. ಈಗ ಇವರ ಮೋರ್ಚೆಗಳೆಲ್ಲ ಬೀದಿಗಿಳಿದಾರಲ್ಲ ಇವತ್ತು. ಅವರು ಯಾರು ಈ ಮೋರ್ಚೆಗಳಿಗೆಲ್ಲ ನಂದಿತಾಗೆ ಅನ್ಯಾಯ ಆಗಿದೆ, ನಂದಿತಾ ಅವರ ಸಾವಾಗಿದೆ ಅಂತಕ್ಕಂಥ ಯಾವ ಕನ್ಸರ್ನು ಇಲ್ಲ. ಅವರಿಗೆ ಕಿಮ್ಮನೆ ರಾಜೀನಾಮೆಗೆ ಬೇಕು ಇವರಿಗೆ. ಮೊನ್ನೆ ದೇವೇಂದ್ರ ಫಡ್ನವೀಸ್ ಅವರಲ್ಲ ಮಹಾರಾಷ್ಟ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅತ್ಯಾಚಾರ ಮಹಿಳೆ ಅವರ ಸ್ವಂತ ವಿಧಾನಸಭಾ ಕ್ಷೇತ್ರದಲ್ಲೇ ಆಗ್ತದೆ. ಅದಕ್ಕೆ ಫಡ್ನವೀಸ್ ರಾಜೀನಾಮೆ ಕೇಳಲಿಕ್ಕೆ ಆಗ್ತದಾ? ಇಂಥ ಸಣ್ಣ ರಾಜಕೀಯ ಉಂಟಲ್ಲ ಇವ್ರದ್ದಿತ್ತಲ್ಲ. ಇವರು ಕಾರ್ಕಳದಲ್ಲಿ ಶಿವಪುರ ಅಂತಕ್ಕಂಥ ಒಂದು ಶಾಲೆಯಲ್ಲಿ ಒಂದು ದಲಿತ ಮಹಿಳೆ ಮೇಲೆ, ದಲಿತ ಹುಡುಗಿಯ ಮೇಲೆ ಒಂದು ಶಾಲಾ ಮುಖ್ಯ ಶಿಕ್ಷಕನಿಂದ ಲೈಂಗಿಕ ಕಿರುಕುಳ ಆಗ್ತದೆ. ಅಲ್ಲೇ ಶಾಸಕರು ರಾಜೀನಾಮೆ ಕೊಡ್ತಾರಾ? ಅಲ್ಲಿಯ ಬಿಜೆಪಿ ಅಧ್ಯಕ್ಷ ಶಿವಪೂಜಾರಿ ಅಂತಕ್ಕಂಥವ್ರ ಮೇಲೆ ಅದರ ಬಗ್ಗೆ ಪ್ರತಿಭಟನೆ ಮಾಡಿದ್ದೇವೆ. ಸುಭದ್ರಾವ್ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ನೀವು ಶಿವಪೂಜಾರಿ ಅಂತ ನಿಮ್ಮ ಬಿಜೆಪಿ ಶಿವಪುರದಲ್ಲಿ ಪಂಚಾಯತ್ ಅಧ್ಯಕ್ಷನ ಮೇಲೆ ಕೇಸ್ ನಡೀತಾ ಇದೆ. ಇದ್ರ ಬಗ್ಗೆ ಅಲ್ಲಿ ಶಾಸಕರು ರಾಜೀನಾಮೆ ಕೊಡ್ತಾರಾ? ನೀವು ಮಿಬ್ಗಾಯರ್ ಶಾಲೆಯಲ್ಲಿ ಅರವಿಂದ ಲಿಂಬಾವಳಿ ಅವರು ಶಾಸಕರು, ನಿಮ್ದು ಅಲ್ಲಿ ರಾಜೀನಾಮೆ ಕೊಡ್ತೀರಾ? ಮಾದೇವಪುರದಲ್ಲಿ ನೀವು ಮೊನ್ನೆ ಕೇಂಬ್ರಿಡ್ಜ್ ನಲ್ಲಿ ಆಯ್ತಲ್ಲ, ರಾಜಾಜಿನಗರ ಕ್ಷೇತ್ರಕ್ಕೆ ಬರ್ತಿದೆ, ಸುರೇಶ್ ಕುಮಾರ್ ರಾಜೀನಾಮೆ ಕೊಡ್ತೀರಾ ನೀವು? ಮೊನ್ನೆ ಇಂದಿರಾನಗರದಲ್ಲಿ ಆಯ್ತಲ್ಲ, ರಘು MLA ಅಲ್ಲಿ ಬಿಜೆಪಿ ಅವರು ರಾಜೀನಾಮೆ ಕೊಡ್ತೀರಾ ನೀವು? ರಘು ಏನ್ ಹೇಳ್ತೀರಿ ಕಿಮ್ಮನೆ ರತ್ನಾಕರ್ ಅವರೇ? ದೀಪಕ್ ರವರು ಏನೇನೋ ಮಾತಾಡ್ತಾ ಇದ್ದಾರೆ. ಏನ್ ನಮ್ಮ ಶಿವಪುರದಲ್ಲಿ ಬರುವಾಗ ಸುನೀಲ್ ಯಾಕೆ ರಾಜೀನಾಮೆ ಕುಮಾರ್ ಅವರು ಕಿಮ್ಮನೆ ಅವರು ಒಬ್ಬರು ಸಚಿವರಾಗಿದ್ದುಕೊಂಡು ಅವರ ಸ್ವಕ್ಷೇತ್ರದಲ್ಲಿ ಇದರ ತನಿಖೆಯ ಹಾದಿಯನ್ನ ತಪ್ಪಿಸುತ್ತಿದ್ದಾರೆ. ಆ ಕಾರಣಕ್ಕಾಗಿ ರಾಜೀನಾಮೆಯನ್ನು ಕೇಳಿರ್ಬೋದು. ಅದು ಕೂಡ ನಾವು ಉದ್ದೇಶಪೂರ್ವಕವಾಗಿ ಕಿಮ್ಮನೇ ರಾಜೀನಾಮೆ ಕೊಡಬೇಕಂತ ಪಕ್ಷ ಕೇಳಿದ್ದಲ್ಲ. ಈ ಪೂರ್ಣ ಘಟನೆಯನ್ನ ಕೂಲಂಕಷವಾಗಿ ತನಿಖೆ ನಡೆಸಿ, ಸಮರ್ಪಕವಾಗಿ ತನಿಖೆ ನಡೆಸಿ, ತಪ್ಪಿಗಸ್ತರು ಯಾರೆಂಬುದನ್ನು ಇವತ್ತು ಸಮಾಜಕ್ಕೆ ಒಕ್ಕರಲಿಂದ ಹೇಳ್ತಾ ಉಂಟು. ಖಂಡಿತವಾಗಿ ಆ ಬಾಲಕಿಗೆ ನಂದಿತಾಳನ್ನ ಅನ್ಯಾಯ ಆಗಿದೆ, ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಆ ಬಾಲಕಿಯನ್ನ ಕೊಲೆಗೆ ಇವರು ಕಾರಣೀಭೂತರಾಗಿದ್ದಾರೆ. ಅವರನ್ನ ಯಾರಂತ ನೀವು ತನಿಖೆ ಮಾಡಿಸಿ. ನಿಮ್ಮ ಹತ್ರ ಅಧಿಕಾರ ಉಂಟು, ಆಡಳಿತ ಯಂತ್ರ ನಿಮ್ಮ ಹತ್ರ ಉಂಟು. ಅದನ್ನ ಈವರೆಗೂ ಕೂಡ ನೀವು ಸಂದಿಗ್ಧತೆಯಲ್ಲಿ ಹಾಕೋ ಕಾರಣ ಏನು? ದಿನಕ್ಕೊಂದು ಸ್ಟೇಟ್ಮೆಂಟ್ಗಳನ್ನ ಬೇರೆ ಬೇರೆ ಕಡೆಗಳಿಂದ ಪೊಲೀಸ್ ಅಧಿಕಾರಿಗಳು, ಸಚಿವರುಗಳು, ಕಿಮ್ಮನೆಯವರು ಪ್ರಮಾಣ ಮಾಡುವಂತ ಹೇಳ್ತೇನೆ. ಪ್ರಮಾಣ ಮಾಡುವುದರಿಂದ ತನಿಖೆ ಹಾದಿ ತಪ್ಪಿಸ್ಲಿಕ್ಕೆ ಆಗ್ತದ? ಅಥವಾ ಯಾವ ಕಾರಣಕ್ಕಾಗಿ ಹುಡುಗಿ ಮರಣ ಆಗಿದೆ ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗಿತ್ತು. ಅಲ್ಲಿ ಒಬ್ಬ ಶಾಸಕ ಇದಾಗಿದೆ, ಶಾಸಕ ರಾಜೀನಾಮೆ ಕೊಡಲಿಲ್ಲ. ನೋಡಿ, ಕಿಮ್ಮನೆ ರಾಜೀನಾಮೆಯಿಂದ ಯಾವುದೇ ಮಾತಾಡಿದ್ರು ಸರ್ಕಾರಿ ಜಾಹೀರಾತಿನಲ್ಲಿ, ಸರ್ಕಾರಿ ದುಡ್ಡಲ್ಲಿ ಜಾಹೀರಾತು ಕೊಟ್ಟುಕೊಂಡು ಪಂಥಾವನ್ನ ಕೊಡ್ತಾರೆ ಇವರು ಒಂದು ವಿರೋಧ ಪಕ್ಷದ ನಾಯಕರಿಗೆ. ಅದು ಪ್ರಮಾಣ ಅಲ್ಲ, ಪ್ರಮಾಣಕ್ಕೂ ಅದಕ್ಕೂ ಭಾರಿ ವ್ಯತ್ಯಾಸ ಉಂಟು. ಸರ್ಕಾರದ ದುಡ್ಡಲ್ಲಿ ಸರ್ಕಾರದ ದುಡ್ಡಲ್ಲಿ ಇವರ ಪಕ್ಷದ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇನ್ನೊಬ್ಬರು ಪಂಥಾವನ್ನ ಕೊಡ್ತಾರೆ. ಸರ್ಕಾರದ ದುಡ್ಡಲ್ಲಿ ವಾರ್ತಾ ಮತ್ತು ಪ್ರಸಾರ ಹಣವನ್ನ ಇವರು ಪೇಪರ್ ಅಲ್ಲಿ ಕೊಟ್ಟು ಪಂಥಾವನ್ನ ಕೊಡ್ತಾರೆ. ಇವರಿಗೆ ಹಾಗೆ ಹಣ ಪ್ರಮಾಣದ ನೆನಪಾಗಿರ್ಲಿಲ್ಲ. ಇವರೇನು ಈಗ ಇವರ ಪಕ್ಷ ಕಿಮ್ಮನೆ ರಾಜೀನಾಮೆ ಕೇಳಿಲ್ಲ. ಶೋಭಾ ಕರಂದ್ಲಾಜೆ ಯಾವ ಪಕ್ಷ? ಶೋಭಾ ಕರಂದ್ಲಾಜೆ ಅವರು ಅವರ ಪಕ್ಷದ ಒಬ್ಬ ಮಂತ್ರಿ ಅತ್ಯಾಚಾರ ಮಾಡ್ತಾನೆ, ಆವಾಗ ಅವರು ಮಂತ್ರಿ ಆಗಿರ್ತಾರೆ. ಮಂತ್ರಿ ಸ್ಥಾನದಿಂದ ಮತ್ತೆ 3 ಜನ ಶೋಭಾ ಕರಂದ್ಲಾಜೆ ಅವರು ಮುಂದಿದ್ದಾರೆ. ಬರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಿಂದೆ 3 ಜನ ನಿಂತ್ಕೊಂಡು ಬ್ಲೂ ಫಿಲ್ಮ್ ನೋಡಿದ್ರು ಇವರ ಪಕ್ಷದ ಸಚಿವರು. ಕೇಳಿದ್ರೆ ಅವರು ಸಚಿವ ಸ್ಥಾನದಿಂದ ವಜಾ ಮಾಡಿದ್ದಾರೆ. 2013 ಇಬ್ಬಂದಿತನ ಉಂಟಲ್ಲ, ಇವರು ವಿಧಾನಸೌಧಕ್ಕೆ ಗಿರೀಶ್ ಮಠಣ್ಣ ಅವರು ಬಾಂಬ್ ಇಡ್ತಾರೆ. ವಿಧಾನಸೌಧ ಬೆಳಗಾವಿಯಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿ ಟಿಕೆಟ್ ಕೊಡ್ತಾರೆ. ಹೆದರಿಸಿದ್ದು ಏನೋ ಅಲ್ಲಿ ಬಂದಿದ್ದಾರೆ ಎಂಬ ಕಾರಣಕ್ಕೆ ಬಾಂಬ್ ಇಟ್ಟಿದ್ದಾರೆ ಅಂತ ಬಾಯಿ ಬಂದ ಮಾತಾಡಬಾರ್ದು, ಅಸಂಬದ್ಧವಾಗಿ ಮಾತಾಡಬಾರ್ದು. ವಿರೋಧಿಸುವುದಕ್ಕೆ ಭಾರತೀಯ ಜನತಾ ಪಕ್ಷ ಸಂಘಟಿತವಾಗಿ ಹೋರಾಟ ಮಾಡ್ತಾ ಉಂಟು. ಆ ಕಾರಣಕ್ಕಾಗಿ ಹೆದರಿಕೆ ಆಗ್ತಾ ಉಂಟು. ಇಲ್ಲಿ ವಿಷಯ ಡೈಲ್ಯೂಟ್ ಆಗುದು ಬೇಡ. ಯಾಕೆ ಕಿಮ್ಮನೆ ರಾಜೀನಾಮೆ ಕೊಡಬೇಕು? ಕಿಮ್ಮನೆ ರಾಜೀನಾಮೆ ಕೊಡುವುದು ಬೇಡ. ನಂದಿತ ಪ್ರಕರಣವನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಸಿ ಸಿಐಡಿ ಕೊಡಿ ಅಥವಾ ಸಿಬಿಐ ಕೊಡಿ. ಅದನ್ನ ನಿಮ್ಮ ಸಂಸದರು, ಸಂಸದರಾಗಿ ನಾವು ಯಾರು ಕೂಡ ನಿಮ್ಮ ನಾಯಕರು ಕಿಮ್ಮನೆ
ಕಿಮ್ಮನೆ ರಾಜೀನಾಮೆಯಿಂದ ಸಮಸ್ಯೆ ಪರಿಹಾರ ಆಗುದಿಲ್ಲ. ಕಿಮ್ಮನೆ ರಾಜೀನಾಮೆಯನ್ನ ಬಿಟ್ಟು ಬಿಡಿ. ಇವತ್ತು ಆ ಪ್ರಕರಣವನ್ನು ತನಿಖೆ ಮಾಡಿ ಪ್ರಕರಣವನ್ನು ಸರಿಯಾದ ಯಾಕೆ ರಕ್ಷಣೆಯನ್ನು ಕೊಡ್ತಾ ಇದ್ದೀರಿ? ಇವತ್ತು ಅಪರಾಧಿಗಳು ಯಾರೆಂಬುದು ಸ್ಪಷ್ಟ ಗೊತ್ತುಂಟು ಸರ್ಕಾರಕ್ಕೆ. ಉದ್ದೇಶಪೂರ್ವಕವಾಗಿ ಯಾರನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಇವರು ಇವತ್ತು ಆಟ ಆಡ್ತಾ ಇದ್ದಾರೆ. ಯಾರನ್ನು ಕೂಡ ಇವತ್ತು ವಸೂಲಿಗೋಸ್ಕರ ಇನ್ಫ್ಲೂಯೆನ್ಸ್ ಕಾರಣಕ್ಕಾಗಿ ಇವತ್ತು ಕಿಮ್ಮನೆ ರತ್ನಾಕರ್ ಇವತ್ತು ರಾಜ್ಯ ಸರ್ಕಾರ ಆಟ ಆಡ್ತಾ ಉಂಟು. ನಂದಿತ ಪ್ರಕರಣ ಒಬ್ಬ ಸಚಿವ ಶಿಕ್ಷಣ ಸಚಿವರವರು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅವರು ಇಲಾಖೆಯಿಂದ ಮಾಡಬೇಕಿತ್ತು. ಮಾಡಿದ ಕೂಡಲೇ 1:15 ಅಲ್ಲಿಂದ ಹೊರಡ್ತಾರೆ. 4-5ವರೆಗೆ ಇಲ್ಲಿ ಮುಟ್ತಾರೆ. 4 ಗಂಟೆ ಟೈಮ್ ಬೇಕು ಬೆಂಗಳೂರಿಂದ ತೀರ್ಥಹಳ್ಳಿಗೆ ಬರ್ಲಿಕ್ಕೆ. ಶವಯಾತ್ರೆಯಲ್ಲಿ ವಿದೌಟ್ ಎಸ್ಕಾರ್ಟ್ ಹೋಗ್ತಾರೆ ಅವರು. ವಿದೌಟ್ ಎಸ್ಕಾರ್ಟ್ ಶವಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಕಿಮ್ಮನೆ ರತ್ನಾಕರ್ ಅವರು. ಅವರ ತಾಯಿ ಮಾತಾಡ್ತಾರೆ, ಕೊಂದು ಶವಯಾತ್ರೆಯಲ್ಲಿ ಭಾಗವಹಿಸಬಾರ್ದಣ್ಣ. ಅಲ್ಲ, ಕೊಂದು ಶವಯಾತ್ರೆ ಭಾಗವಹಿಸಬಾರ್ದು. ನಿಮ್ಮ ಸರ್ಕಾರ ನಿಮ್ಮ ಮಾಜಿ ನೀವೇ ಕೊಲೆ ಮಾಡುದು, ನೀವೇ ಶವಯಾತ್ರೆ ಭಾಗವಹಿಸುದಾ? ಮೆರವಣಿಗೆ ಮಾಡುದಾ? ಅಲ್ಲ, ಶವಯಾತ್ರೆಯಲ್ಲಿ ಯಾರು ಮಾತಾಡಿದ್ರು ಅವರ ಮನೆಯಲ್ಲಿ, ನನ್ನ ಹತ್ರ ವಿಡಿಯೋ ಇದೆ, ಅವರ ಮನೆಯಲ್ಲಿ ಮಗುವಿನ ಬಾಡಿ ಮಲಗಿಸ್ಕೊಂಡು ಅರಗ ಜ್ಞಾನೇಂದ್ರ ಅವರು 20 ನಿಮಿಷ ಮಾತಾಡ್ತಾರೆ ಕಿಮ್ಮನೆ ರತ್ನಾಕರ್ ವಿರುದ್ಧ. ಇವರು ನಮಗೆ ಸಂಸ್ಕೃತಿ ಪಾಠ ಹೇಳ್ತಾರೆ. ಸಂದರ್ಭ ಹೆಣದ ಮೇಲೆ ಮಾತಾಡೋದು ಸಂದರ್ಭ. ಮೆರವಣಿಗೆ ಮಾಡಿದಿರಿ, ನಾವು ಹೆಣದ ಹತ್ತಿರ ಕೂತ್ಕೊಂಡು ವಿಚಾರದ ಬಗ್ಗೆ ರೋಧಿಸ್ತಾ ಇದ್ದಾರೆ. ತಂದೆ ಏನು ಮಾತಾಡಿದ ಕುಸಿ ಬಿದ್ದಾನೆ. ಅರಗ ಜ್ಞಾನೇಂದ್ರ 20 ನಿಮಿಷ ಮಾತನಾಡಿದ್ರು. 20 ನಿಮಿಷ ಅವರ ಕುಟುಂಬದವ್ರು ಹೇಳ್ತಾರೆ, ಶವಯಾತ್ರೆ ಏನ್ ಮಾಡೋದು ಬೇಡ, ನಾವು ಹೀಗೆ ಅದನ್ನ ದಹನ ಮಾಡೋ. ಇಲ್ಲ, ಶವಯಾತ್ರೆ ಆಗ್ಲೇಬೇಕು. ಯಾಕೆ ಆಗ್ಬೇಕಂದ್ರೆ ಬಿಜೆಪಿ ಬೆಳಿಬೇಕು ತೀರ್ಥಹಳ್ಳಿಯಲ್ಲಿ. ಶವಯಾತ್ರೆ ಮಾಡಿ ಬಿಜೆಪಿ ಬೆಳೆಯುವ ಅಗತ್ಯ. ನೀವು ಕಾಂಗ್ರೆಸ್ ಅನ್ನು ಬೆಳೆಸುವ ಪ್ರಯತ್ನ ಮಾಡಿ. ಯಾರೋ ಮುಕ್ತರನ್ನು ಕೊಲೆ ಮಾಡಿಕೊಂಡು ಅವರ ಶವಯಾತ್ರೆ ಭಾಗವಹಿಸಿಕೊಂಡು 5 ನಿಮಿಷದಲ್ಲಿ ಅಲ್ಲಿ ಬಂದಿದ್ದಾರೆ ಇಲ್ಲಿ ಬಂದಿದ್ದಾರೆ ಅಂತ ವಿಚಾರವನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗುದು ಬೇಡ. ನಿಷ್ಪಕ್ಷಪಾತ ತನಿಖೆ ಆಗ್ಲಿ, ಯಾರ ಕೊಲೆಗೆ ಯಾರು ಕಾರಣ ಎಂಬುದನ್ನು ಕಂಡು ಹಿಡಿಯುವ, ಅವರನ್ನ ಇವತ್ತು ಬಂಧಿಸುವ ಕೆಲಸ, ರಕ್ಷಣೆ ಕೊಡುವ ಕೆಲಸ ಸರ್ಕಾರ. ಯಾವ ರಾಜ್ಯದ ಸರ್ಕಾರ ಮೂಢನಂಬಿಕೆ ನಿಷೇಧ ಕಾನೂನನ್ನ ಜಾರಿಗೆ ತರ್ತೇನೆ ಅಂತ ಹೊರಟಿತೋ, ಯಾವ ಕಿಮ್ಮನೆ ರತ್ನಾಕರ್ ಅವರು ಎಕೆ ಸುಬ್ಬಯ್ಯರನ್ನ ತಂದು ತೀರ್ಥಹಳ್ಳಿಯಲ್ಲಿ ಜುಟ್ಟು ಜನಿವಾರವನ್ನು ಕಿತ್ತು ದೇವಸ್ಥಾನಗಳಿಗೆ ಬೀಗ ಹಾಕಿ ಅಂತ ಭಾಷಣ ಬಿಗಿಸಿದ್ರು, ಅದೇ ಕಿಮ್ಮನೆ ರತ್ನಾಕರ್ ಅವರು ಇವತ್ತು ದೇವಸ್ಥಾನಗಳಲ್ಲಿ ಹೋಗಿ ಆಣೆ ಪ್ರಮಾಣದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಯಾಕೆ ನ್ಯಾಯಪೂರ್ವಕವಾದ ತನಿಖೆಗೆ ಯಾಕೆ ಆಗ್ರಹವನ್ನು ಮಾಡ್ತಾ ಇಲ್ಲ? ಇಲ್ಲಿ ನೋಡಿ, ಇವರು ಒಂದು ಇಟ್ಟಿಗೆಯನ್ನು ಕಲೆಕ್ಟ್ ಮಾಡಿ ರಾಮ ಮಂದಿರ ಎಲ್ಲೆಲ್ಲಿ ಹೋಗ್ಬೇಡ, ರಾಮ ಮಂದಿರ ದೇವರಿದೆ ಅಂತ ನಂಬುವರಲ್ಲ ಇವರು. ಕಿಮ್ಮನೆ ನಂಬುದಿಲ್ಲ. ಚರ್ಚೆಯ ಮಟ್ಟಿಗೆ ಒಪ್ಕೊಳ್ತೇನೆ. ಚರ್ಚೆಯ ನಾನು ಹೇಳ್ತಕ್ಕಂಥ ಮಾತನ್ನು ಕೇಳಿ ಚರ್ಚೆಯ ಮಟ್ಟಿಗೆ ಒಪ್ಕೊಳ್ತೇನೆ. ಕಿಮ್ಮನೆ ದೇವರನ್ನು ನಂಬುದಿಲ್ಲ, ಇವ್ರು ದೇವರನ್ನು ನಂಬ್ತಾ ಇರ್ತಾನೆ. ಇವರನ್ನು ನಂಬಿಸ್ಬೇಕು. ಇವರು ಸಂಸದರು ಮುಖ್ಯಮಂತ್ರಿಯವರ ಮನೆಯಲ್ಲಿ ಕೂತ್ಕೊಂಡು, ಮನೆಯ ಎದುರು ಗೇಟ್ ಅಲ್ಲಿ ಕೂತ್ಕೊಂಡು ಭಾಷಣ ಮಾಡ್ತಾರೆ. ಕಿಮ್ಮನೆಯವರು ಡೆತ್ ನೋಟ್ ಮಾಡಿದ್ದಾರೆ. ಒಂದು ಸಂಸದರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಡೆತ್ ನೋಟ್ ಮಾಡಿದ್ದಾರೆ. ಇಮ್ಮೆಚ್ಯೂರ್ಡ್ ಸ್ಟೇಟ್ಮೆಂಟ್ ಹಕ್ಕುಚ್ಯುತಿ ಮಂಡಿಸ್ತಾರೆ. ನಾಡಿದ್ದು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಹಕ್ಕುಚ್ಯುತಿ ಮಂಡಿಸ್ತಾರೆ. ಹಕ್ಕುಚ್ಯುತಿ ಮಂಡಿಸಲಿಕ್ಕೆ ಬರುವುದು ವಿಚಾರಗಳು ಬೇರೆನೆ, ಇದು ವಿಚಾರಗಳು ಬೇರೆನೆ. ಯಾವುದೋ ಹಕ್ಕುಚ್ಯುತಿಯ ವ್ಯಾಪ್ತಿಯೊಳಗೆ ಬರ್ತದೆ ಎಂಬುದನ್ನ ಆಲೋಚನೆ ಮಾಡಿ ಮಾತಾಡಿ. ಕಾರ್ಯಕ್ರಮವನ್ನ ಮುಗಿಸುವಂತ ಹಂತಕ್ಕೆ ಬಂದಿದೆ. ದೀಪಕ್, ಇದರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡಬೇಕಿತ್ತು, ಆದ್ರೆ ಸಮಯಾವಕಾಶದ ಕೊರತೆಯಿಂದ ಕಾರ್ಯಕ್ರಮವನ್ನು ಬೇಗ ಮುಗಿಸ್ತಾ ಇದ್ದೇವೆ. ಇಬ್ಬರಿಗೂ ಕೂಡ ಧನ್ಯವಾದ. ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದರೆ ಧನ್ಯವಾದಗಳು. ವೀಕ್ಷಕರೇ, ಇದಿಷ್ಟು ಇವತ್ತು ನಂದಿತಾಳ ನಿಗೂಢ ಸಾವು ಮತ್ತು ರಾಜ್ಯದಲ್ಲಿ ನಡೀತಾ ಇರುವಂತಹ ಸರಣಿ ಅತ್ಯಾಚಾರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ನೇತಾರರು ಕೊಟ್ಟಂತಹ ಒಂದಷ್ಟು ವಿವಾದಾಸ್ಪದ ಹೇಳಿಕೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಬಹಳ ಅಧಿಕಾರಪೂರ್ಣವಾಗಿ ಎರಡೂ ಪಕ್ಷದ ವಕ್ತಾರರು ತಮ್ಮ ತಮ್ಮ ವಿಚಾರಗಳನ್ನು ಮಂಡಿಸಿದ್ರು. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಅತ್ಯಾಚಾರಗಳನ್ನು ತನ್ನ ಕಠಿಣವಾದ ಕಾನೂನಿನ ಕೈಗಳಿಂದ ರಾಜ್ಯ ಸರ್ಕಾರ ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮೂರಿನ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.